ಯಾರು ಏನೇ ಹೇಳಲಿ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ನಮ್ಮ ಕಾಂಗ್ರೆಸ್ ಪಕ್ಷ 5 ವರ್ಷಗಳನ್ನ ಪೂರ್ಣಗೊಳಿಸಲಿದ್ದು 5 ವರ್ಷ 5 ಗ್ಯಾರಂಟಿ ಖಂಡಿತ ಎಂದು ತಿಪಟೂರು ಶಾಸಕ ಕೆ ಷಡಕ್ಷರಿ ತಿಳಿಸಿದ್ದಾರೆ. ನಗರದ ಬೆಸ್ಕಾಂ ಕಚೇರಿಯ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಗೃಹಜ್ಯೋತಿ ಯೋಜನೆಯನ್ನ ಉದ್ಘಾಟಿಸಿ ಮಾತನಾಡಿದರು. ನೀವೆಲ್ಲರೂ ಹಸ್ತದ ಗುರುತಿಗೆ ಮತ ನೀಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆ ಏರಲು ಸಹಕಾರ ನೀಡಿದ್ದೀರಿ. ನಾವು ಚುನಾವಣೆಗೆ ಮೊದಲು ನೀಡಿದ್ದ 5 ಯೋಜನೆಗಳಾದ ಶಕ್ತಿ ಯೋಜನೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವಶಕ್ತಿ ಅನ್ನೋ ಭಾಗ್ಯವನ್ನ ಹಂತ ಹಂತವಾಗಿ ನೀಡುತ್ತಿದ್ದೇವೆ ಅಂತ ಹೇಳಿದರು. ಈಗಾಗಲೇ ಶಕ್ತಿ ಯೋಜನೆ ಅನ್ನೋ ಭಾಗ್ಯ, ಗೃಹಜ್ಯೋತಿ ಜಾರಿಯಲ್ಲಿದ್ದು ಕೆಲವೇ ದಿನಗಳಲ್ಲಿ ಉಳಿದ ಯೋಜನೆಗಳನ್ನು ನೀಡುವುದು ಖಂಡಿತ. ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಂಡು ಅಭಿವೃದ್ಧಿ ಆಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳಾದ ಸೋಮಶೇಖರ್ ರೆಡ್ಡಿ, ಮನೋಹರ್, ನರಸಿಂಹ ಮೂರ್ತಿ, ಚೇತನ್, ತಹಶೀಲ್ದಾರ್ ಪವನ್ ಕುಮಾರ್, ತಾಲೂಕು ಪಂಚಾಯತ್ ಇಒ ಸುದರ್ಶನ್, ಪೌರಾಯುಕ್ತ ವಿಶ್ವೇಶ್ವರ ಬದರ್ಗಡೆ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಆನಂದ ತಿಪಟೂರು. ಮಾಡಿದ್ವಿ. ಪ್ರತಿಯೊಬ್ಬ ವ್ಯಕ್ತಿಗೂ 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ BPL ಕಾರ್ಡ್ದಾರರಿಗೆ ನಾವೇನಾದ್ರು ಹೆಚ್ಚು ಕಮ್ಮಿ ಆಗಿ ಹೇಳ್ಬಿಟ್ರೆ ನೀವು ಅದೇ ಹಿಡ್ಕೊತೀರಿ. ಪಾಪ ನೀವ್ಯಾರು ಕೇಳಲ್ಲ, ವಿರೋಧ ಪಕ್ಷದವ್ರು ಕೇಳ್ತಾರೆ. ಮತ್ತೆ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತೇವೆ ಅಂತ ಘೋಷಣೆ ಮಾಡಿತ್ತು. ಅದು 200 ಯೂನಿಟ್ ಒಳಗೆ. ಅದಕ್ಕೆ ಏನೋ ಒಂದು ಮಾನದಂಡವನ್ನು ಇಟ್ಕೊಂಡು ಕೊಟ್ಟಿದೆ. ಅದಕ್ಕೆ ನೀವು ಹೇಳ್ಬಿಟ್ಟಿದ್ರಿ, ಹಾಗೆ ಹೇಳ್ಬಿಟ್ಟಿದ್ರಿ, ಈಗ ಮಾಡ್ತೀರಿ, ಹಾಗೆ ಮಾಡ್ತೀನಿ ಅಂತಾರೆ. ಅದೆಲ್ಲದಕ್ಕಿಂತ ನಮ್ಮನ್ನು ಜಾಸ್ತಿ ಬೈಯೋದು ನಮ್ಮ ಸಹೋದರಿಯರು, ತಾಯಂದಿರಿಗೆ ಪಾಪ ಓಡಾಡ್ಲಿ ಫ್ರೀಯಾಗಿ ಅಂತೇಳಿ ಉಚಿತ ಬಸ್ಸನ್ನು ಕೊಟ್ರೆ ಅವ್ರ ಗಂಡದಿರು ಬೈತಾರೆ, ಸರ್ಕಾರದವರು ಬೈತಾರೆ, ವಿರೋಧ ಪಕ್ಷದವರು. ನನಗೆ ಯಾರೋ ನಿನ್ನೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು,